ಕಳೆದ 8-9 ತಿಂಗಳುಗಳ ಬಳಿಕ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರು ಉಡುಪಿಯ ಕಾಂಗ್ರೆಸ್ ಭವನದಲ್ಲಿ ನಡೆದಂತಹ ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ವಿಚಾರ ಕಾರ್ಯಕರ್ತರಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಉಡುಪಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಭೆಯನ್ನ ಬ್ರಹ್ಮಗಿರಿಯ ಕಾಂಗ್ರೆಸ್ ಭವನದಲ್ಲಿ ಆಯೋಜಿಸಲಾಗಿತ್ತು. ಕಳೆದ ಹಲವಾರು ಸಭೆ ಕಾರ್ಯಕ್ರಮಗಳಿಗೆ ಗೈರು ಹಾಜರಾಗ್ತಾ ಇದ್ದ ಪ್ರಮೋದ್ ಮಧ್ವರಾಜ್ ಈ ಸಭೆಗೆ ಹಾಜರಾಗ್ತಾರಾ ಎಂಬ ಕುತೂಹಲ ಇತ್ತು. ಅದು ಅಲ್ಲದೆ 4 ದಿನಗಳ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಉಡುಪಿಗೆ ಆಗಮಿಸಿದ್ದಾಗಲೂ ಪ್ರಮೋದ್ ಮಧ್ವರಾಜ್ ಗೈರು ಹಾಜರಾಗಿದ್ರು. ಹೀಗಾಗಿ ಕಾಂಗ್ರೆಸ್ ಭವನದಲ್ಲಿ ಆಯೋಜಿಸಿದ್ದ ಸಭೆಗೆ ಪ್ರಮೋದ್ ಮಧ್ವರಾಜ್ ಬರುತ್ತಾರೋ ಇಲ್ಲವೋ ಎಂಬ ಕುತೂಹಲ ಎಲ್ಲರಲ್ಲಿತ್ತು. ಸಭೆಗೆ ದಿಢೀರ್ ಆಗಮಿಸಿದ ಪ್ರಮೋದ್ ಮಧ್ವರಾಜ್ ಅವರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಕರಾತಾಡನದ ಮೂಲಕ ಸ್ವಾಗತಿಸಿದ್ರು. ಸಭೆಯಲ್ಲಿ ಮಾತನಾಡಿದ ಪ್ರಮೋದ್ ಮಧ್ವರಾಜ್, ಕಾರ್ಯಕರ್ತರನ್ನ ನಾನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ದು ನಿಜ. ಆದರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನ ಬಲವಾಗಿ ಕಟ್ಟಲು ನಾನು ಸಾಕಷ್ಟು ಕೆಲಸ ಮಾಡಿದ್ದೇನೆ, ಮುಂದೆಯೂ ಮಾಡುತ್ತೇನೆ. ಮುಖ್ಯವಾಗಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಬಿಜೆಪಿಯನ್ನ ಸೋಲಿಸುವುದು ಕಷ್ಟವೇನಲ್ಲ. ಎಲ್ಲಾ ಕಡೆಗಳಲ್ಲೂ ಅರ್ಹ ಸೂಕ್ತ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ನಿಲ್ಲಿಸಬೇಕು. ಮನೆ ಮನೆಗೆ ತೆರಳಿ ಕಾರ್ಯಕರ್ತರು ತಮ್ಮ ಕಾರ್ಯಕ್ರಮಗಳನ್ನ ತಿಳಿಸಬೇಕು. ಈ ಮೂಲಕ ಪಂಚಾಯತ್ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಎಂದು ಹೇಳಿದರು. ನಾವು ಜನರನ್ನ ಮುಟ್ಟುವುದರಲ್ಲಿ ನನ್ನ ತಪ್ಪ, ಕಾರ್ಯಕರ್ತರ ತಪ್ಪ, ಯಾರ ತಪ್ಪ ಅಂತ ಗೊತ್ತಿಲ್ಲ. ಅದರ ತಪ್ಪು ಕೆಲಸ ನಾವೀಗ ಹೋಗೋದು ಬೇಡ. ಎಲ್ಲೋ ಒಂದು ಕಡೆಯಲ್ಲಿ ನಮ್ಮಲ್ಲಿ ವಿಫಲತೆ ಆಗಿದೆ ಅಂತಕ್ಕಂಥ ನಾವು ಹೋಗ್ಬೇಕಾಗ್ತದೆ. 77 ಸ್ಥಾನಗಳಿದೆ. ನಾನು ನಂದೊಂದು ಮನವಿ ಇದೆ, ಎಲ್ಲೂ ಕೂಡ ಅವಿರೋಧವಾಗಿ ಬಿಜೆಪಿಯವರು ಆಯ್ಕೆ ಆಗಕ್ಕೆ ನೋಡುವಂತ ಜವಾಬ್ದಾರಿ ನಾವು 77ಕ್ಕೆ 77 ಅಭ್ಯರ್ಥಿಗಳಾಗಬೇಕು. ಒಂದು ವೇಳೆ ಯಾವುದಾದ್ರೂ ಒಂದು ವಾರ್ಡಿಗೆ ಅಭ್ಯರ್ಥಿ ಸಿಗದಿದ್ರೆ ಇನ್ನೊಂದು ಕ್ಷೇತ್ರದಿಂದ ಆದರೂ ಅಭ್ಯರ್ಥಿಯನ್ನು ತಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದು ಕೂಡ ಅವಕಾಶ ಇರ್ಲಾರ್ದ ರೀತಿಯಲ್ಲಿ 4 ದಿವಸದಲ್ಲಿ ಅವೆರಡು ವಿಶೇಷವಾದ ಪ್ರಯತ್ನವನ್ನ ಮಾಡಬೇಕು. ಬ್ರಹ್ಮಾಂಡದಲ್ಲಿ ಕೂಡ ನಾನು ಈ ಮಾತನ್ನು ಹೇಳಿದ್ದೇನೆ. ರಘುಪತಿ ಭಟ್ರು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ನಾಯಕರೇ ಇಲ್ಲ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಏಕಮನಸ್ಸಿನಿಂದ ಪ್ರಯತ್ನ ಪಟ್ಟರೆ, ವಿಶೇಷವಾಗಿ ನಗರಸಭೆ ವ್ಯಾಪ್ತಿಯವರು ಸ್ವಲ್ಪ ಗ್ರಾಮಕ್ಕೆ ಹೋಗಿ ಸಹಾಯವನ್ನ ಮಾಡಿದ್ರೆ ನಾವು ಖಂಡಿತವಾಗಿ ಗ್ರಾಮ ಪಂಚಾಯತ್ ಗೆಲ್ಬಹುದು. ಯಾರೂ ಕೂಡ ಗ್ರಾಮೀಣ ಪ್ರದೇಶದವರು ನಿಮ್ಮನ್ನು ವೋಟಿಂಗ್ಗೆ ಕೇಳಿದಾಗ ಹಿಂದೆ ನೋಡಬೇಕು. ಆದರೆ ಕಾಂಗ್ರೆಸ್ ಭವನದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಅಶೋಕ್ ಕೊಡಪೂರು, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮೊದಲಾದ ನಾಯಕರು ಗೈರು ಹಾಜರಾಗಿದ್ದರು. ಹಲವು ತಿಂಗಳುಗಳಿಂದ ಪ್ರಮೋದ್ ಮಧ್ವರಾಜ್ ಮತ್ತು ಹಿರಿಯ ಮುಖಂಡರ ನಡುವೆ ಶೀತಲ ಸಮರ ನಡೆಯುತ್ತಿತ್ತು. ಕಾರ್ಯಕರ್ತರು ಕೂಡ ಗೊಂದಲದಲ್ಲಿದ್ದರು. ಆದರೆ ಕಾಂಗ್ರೆಸ್ ಭವನದಲ್ಲಿ ನಡೆದ ಸಭೆಗೆ ಆಗಮಿಸಿದ ಪ್ರಮೋದ್ ಮಧ್ವರಾಜ್ ಕಾರ್ಯಕರ್ತರಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ್ದಾರೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.